ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಮಾತುಕತೆಯಲ್ಲಿ ನಾವು ಇವತ್ತು ವಿಶ್ವ ರೇಬಿಸ್ ಜಾಗೃತಿ ದಿನ, ಈ ಜಾಗೃತಿ ದಿನದ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದೇವೆ. ಈ ಮಾಹಿತಿಯನ್ನು ನಮಗೆ ನೀಡುತ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಖ್ಯಾತ ಬರಹಗಾರರಾಗಿ, ಖ್ಯಾತ ದಂತ ವೈದ್ಯರಾಗಿ, ಹೊಸಂಗಡಿಯ ಸುರಕ್ಷಾ ದಂತ ವೈದ್ಯಾಲಯದ ಮೂಲಕ ಖ್ಯಾತಿಯನ್ನು ಪಡೆದವರು. ಇದೀಗ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವರು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅವರಿಗೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೇ, ಬೇರೆ ಬೇರೆ ದಿನಾಚರಣೆಯ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ನಡೆಸಿಕೊಡ್ತಾ ಇದ್ದೇವೆ, ನಿರಂತರವಾಗಿ ಮಾಹಿತಿ ಕಾರ್ಯಕ್ರಮ ನೀಡ್ತಾ ಇದ್ದೇವೆ. ಇದೀಗ ವಿಶ್ವ ರೇಬಿಸ್ ದಿನ, ರೇಬಿಸ್ ಜಾಗೃತಿ ದಿನ. ಈ ರೇಬಿಸ್ ರೋಗ ಅಂದರೆ ಏನು? ನೋಡಿ, ರೇಬಿಸ್ ಎನ್ನುವುದು ಅತ್ಯಂತ ಸುಲಭವಾಗಿ ತಡೆಗಟ್ಟಬಹುದಾದಂತಹ ಒಂದು ಕಾಯಿಲೆ. ರೇಬಿಸ್ ಎನ್ನುವುದು ಒಂದು ವೈರಾಣುವಿನ ಹೆಸರು. ಇದು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ರೇಬಿಸ್ ಅಂದರೆ ನಾಯಿ ಕಚ್ಚಿ ಬರುವಂತಹ ಒಂದು ರೋಗ. ರೇಬಿಸ್ ರೋಗ ಅಂದರೆ ಇದು ಕಳೆದ 1000 ವರ್ಷಗಳಿಂದ ನಮ್ಮ ಮನುಕುಲವನ್ನು ಕಾಡ್ತಾ ಇದೆ ಈ ರೋಗ. ವಿಪರ್ಯಾಸ ಅಂದರೆ ಈ ರೋಗಕ್ಕೆ ಚಿಕಿತ್ಸೆನೇ ಇಲ್ಲ. ಒಮ್ಮೆ ಈ ರೋಗ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಂತಸದ ವಿಚಾರ ಅಂದರೆ ಈ ರೋಗವನ್ನು ಬಹಳ ಸುಲಭವಾಗಿ ತಡೆಗಟ್ಟಲಿಕ್ಕೆ ಆಗ್ತದೆ. ತಡೆಗಟ್ಟಬಹುದಾದಂತಹ ಪ್ರಿವೆಂಟಬಲ್ ಡಿಸೀಸ್. ನಾವು ಸಾಕಷ್ಟು ಮುಂಜಾಗರೂಕತೆ, ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದರೆ ಈ ರೋಗವನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು. ಆದರೆ ಒಮ್ಮೆ ರೋಗ ಬಂದ ಮೇಲೆ ಆ ರೋಗವನ್ನು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 1000 ವರ್ಷಗಳಿಂದ ರೋಗದ ಚಿಕಿತ್ಸೆ ಬಗ್ಗೆ ಯಾವುದೇ ಇಂಪ್ರೂವ್ಮೆಂಟ್ ಆಗಿಲ್ಲ. ಒಮ್ಮೆ ರೋಗಿಗೆ ಈ ರೋಗದ ಲಕ್ಷಣಗಳು ಕಾಣಿಸಿಕೊಂಡ ಬಳಿಕ ಸಾವಿನಲ್ಲಿ ದುರಂತ ಕಾಣ್ತದೆ. ಈ ನಿಟ್ಟಿನಲ್ಲಿ ಜನರಲ್ಲಿ ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಹೆಚ್ಚು ನಡಿಬೇಕು. ಜನರಿಗೆ ಒಂಥರ ನಿರ್ಲಕ್ಷ್ಯ, ದಾಲಾಪುಜಿ ನಾಯಿ ಕಚ್ಚಿದ್ದು ಅಂತೇಳಿ ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆ ಇರುತ್ತೆ. ಇದನ್ನು ನಾವು ಜನರಿಂದ ತೊಲಗಿಸಬೇಕು. ಜನರಿಗೆ ನಾಯಿ ಕಚ್ಚಿದ್ರಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಅದನ್ನು ಹೇಗೆ ನಾವು ರೇಬಿಸ್ ರೋಗ ಬಾರದೆ ರೀತಿಯಲ್ಲಿ ತಡೆಗಟ್ಟಬಹುದು ಎನ್ನುವುದರ ಬಗ್ಗೆ ಮಾಹಿತಿ ನೀಡಬೇಕು, ಜಾಗೃತಿ ಮೂಡಿಸಬೇಕು. ಹಾಗೆ ಮಾಡಿದರೆ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ 2007ನೇ ಇಸ್ವಿಯಿಂದ ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ವಿಶ್ವಸಂಸ್ಥೆ ಆರಂಭ ಮಾಡಿತು. ಈ ರೇಬಿಸ್ ಅನ್ನುವ ವೈರಾಣುವನ್ನು ಸರ್ ಲೂಯಿಸ್ ಪ್ಯಾಸ್ಕಲ್ ಅಂತ ಹೇಳುವ ಫ್ರೆಂಚ್ ಒಬ್ಬರು ರಾಸಾಯನಿಕ ತಜ್ಞರು ಮತ್ತು ಅಣುಜೀವಿ ತಜ್ಞರು, ಕೆಮಿಸ್ಟ್ ಮತ್ತು ಮೈಕ್ರೋಬಯಾಲಜಿಸ್ಟ್ ಅವರು ಈ ರೋಗಾಣುವನ್ನು ಪತ್ತೆ ಹಚ್ಚಿದರು. ಈ ರೋಗಾಣು ರೇಬಿಸ್ ಎನ್ನುವ ವೈರಾಣು ರೇಬಿಸ್ ರೋಗಕ್ಕೆ ಕಾರಣ ಆಗ್ತದೆ. ನಾಯಿ ಕಚ್ಚುವ ಮೂಲಕ ನಾಯಿಯಿಂದ ಮನುಷ್ಯರ ದೇಹಕ್ಕೆ ಬಂದು ಈ ರೋಗ ಬರ್ತದೆ ಅಂತ ಹೇಳುವ ಒಂದು ವಿಶೇಷವಾದ ಸಂಶೋಧನೆಯನ್ನು ಮಾಡಿ ಅವರು ಕಂಡುಹಿಡಿದರು. ಅಂತಹ ಮಹಾನ್ ವ್ಯಕ್ತಿಯ ಮರಣ ಹೊಂದಿದಂತಹ ದಿನ ಯಾವುದು? ಸೆಪ್ಟೆಂಬರ್ 28. ಅವರ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 28ರಂದು ವಿಶ್ವದಾದ್ಯಂತ ಈ ದಿನವನ್ನು ರೇಬಿಸ್ ಜಾಗೃತಿ ದಿವಸ, ರೇಬಿಸ್ ಅವೇರ್ನೆಸ್ ದಿನ ಅಂತ ಹೇಳಿ ಆಚರಿಸಿ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ರೋಗದ ಬಗ್ಗೆ ಮಾಹಿತಿ ನೀಡಿ ಯಾವ ರೀತಿ ನಾವು ರೋಗ ಬರದಂತೆ ತಡೆಗಟ್ಟಬೇಕು ಅನ್ನೋ ಒಂದು ಮಾಹಿತಿ ನೀಡುವ ಕಾರ್ಯಕ್ರಮ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸಹ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಈ ರೋಗವನ್ನು ತಡೆಗಟ್ಟಬಹುದು, ಯಾವ ರೀತಿ ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸ್ಬೋದು ಎನ್ನುವುದರ ಬಗ್ಗೆ ಮಾಹಿತಿ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ನಾವು ಸಣ್ಣವರಿರುವಾಗ ಪಾಠದಲ್ಲಿ ಓದಿದ ರೀತಿ ನೋಡಿದರೆ ಬಹಳ ಕ್ರಾಂತಿಕಾರಿ ಆವಿಷ್ಕಾರ ಇದು. ಅದುವರೆಗೆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾದರೆ ಆ ಮನುಷ್ಯ ಸತ್ತ ಅಂತಲೇ ಲೆಕ್ಕ. ಅವನನ್ನು ಮತ್ತೆ ನಾಯಿಯನ್ನು ಹೇಗೆ ಬಡಿದುಕೊಳ್ತಾ ಇದ್ದರು, ಹಾಗೇ ಹಿಂದಿನ ಕಾಲದಲ್ಲಿ ಮನುಷ್ಯರನ್ನು ಕೂಡ ಬಡಿದುಕೊಳ್ಳುವಂತಹ ಒಂದು ಪರಿಪಾಠ ಇತ್ತು ಅಂತ ಹೇಳಿ ನಾವು ಚರಿತ್ರೆಯಲ್ಲಿ ಓದಿದ್ದೇವೆ. ಅಂತಹ ಒಂದು ರೋಗಕ್ಕೆ ಲೂಯಿ ಪ್ಯಾಶ್ಚರ್ ಒಂದು ಆ್ಯಂಟಿ ಡೋಸ್ ಅಂತ ಅದಕ್ಕೆ ಲಸಿಕೆಯನ್ನು ಕಂಡು ಹಿಡಿದ್ರು ಅಂತ ಹೇಳ್ತೇವೆ. ಈಗ ಈ ಲಸಿಕೆಯಿಂದ ಉಪಯೋಗ ಆಗಬೇಕಿದ್ರೆ, ನಾವು ಆ್ಯಂಟಿ ರೇಬಿಸ್ ಹಾಕಬೇಕಿದ್ರೆ ಅದಕ್ಕೆ ರೋಗದ ಲಕ್ಷಣಗಳೇನು, ಗುರುತಿಸುವುದು ಹೇಗೆ ರೋಗಿಗಳನ್ನು? ನೋಡಿ, ಈ ರೋಗದ ಬಗ್ಗೆ ಪ್ರಾಥಮಿಕವಾಗಿ ಲಕ್ಷಣ ಹೇಳುವ ಮೊದಲು ಇದು ಒಂದು ಸಾಮಾಜಿಕ ಪಿಡುಗು. ಈ ನಾಯಿ ಕಚ್ಚುವುದಂತೆ. ನಾಯಿ ನಮ್ಮ ಮನುಷ್ಯನಿಗೆ ಅತ್ಯಂತ ನಂಬಿಕಸ್ಥ ಪ್ರಾಣಿ. ನಮಗೆ ಮನುಷ್ಯರಿಗೆ ನಾಯಿ ಮೇಲೆ ವಿಶೇಷವಾದ ವ್ಯಾಮೋಹ ಇದೆ. ಮನುಷ್ಯ ಸಂಘಜೀವಿ, ಮನುಷ್ಯನಿಗೆ ಮನುಷ್ಯ ಬೇಕು, ಜೊತೆಗೊಂದು ನಾಯಿ ಬೇಕು. ಪ್ರತಿಯೊಂದು ಮನೆಯಲ್ಲೂ ನಾವು ನಾಯಿಗಳನ್ನು ಸಾಕುತ್ತೇವೆ. ಆದರೆ ಅದಕ್ಕೆ ಪೂರಕವಾದಂತಹ ನಾಯಿಗಳಿಗೆ ಕೊಡಬೇಕಾದ ಲಸಿಕೆಗಳನ್ನು ನಮ್ಮ ಭಾರತ ದೇಶದಲ್ಲಿ ಯಾರೂ ಸಹ ಕೊಡುವುದಿಲ್ಲ. ಪಾಶ್ಚಾತ್ಯ ದೇಶಗಳಲ್ಲಿ, ಇಂಗ್ಲೆಂಡ್ ಮತ್ತು ಅಮೇರಿಕ, ಆಸ್ಟ್ರೇಲಿಯಾ ಅಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಕಡ್ಡಾಯವಾಗಿ ಪ್ರತಿಯೊಂದು ನಾಯಿಗೂ ಸಹ ಲಸಿಕೆ ಕೊಡಬೇಕು. ಸಾಕು ನಾಯಿಗಳಿಗೆ, ಸಾಕು ಬೆಕ್ಕುಗಳಿಗೆ ಈ ಲಸಿಕೆ ಕೊಟ್ಟರೆ, ಏನು ಲೂಯಿ ಪ್ಯಾಸ್ಕಲ್ ಏನು ಲಸಿಕೆ ಕಂಡುಹಿಡಿದಿದ್ದಾನೋ ಕಾಲಕಾಲಕ್ಕೆ ಅವುಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸಿದರೆ ಅವು ಕಚ್ಚಿದ್ರೂ ಸಹ ನಮಗೆ
ರೋಗ ಬರುವುದಿಲ್ಲ, ಈ ರೇಬಿಸ್ ರೋಗಾಣು ನಮಗೆ ಬರುವುದಿಲ್ಲ. ಈ ರೀತಿಯ ಒಂದು ಸ್ಟ್ರಿಕ್ಟ್ ಆದಂಥ ಪ್ರೋಟೋಕಾಲ್ ನಮ್ಮ ದೇಶದಲ್ಲಿ ಇಲ್ಲ. ನಾವು ನಾಯಿ ಸಾಕ್ತೇವೆ, ಎಲ್ಲ ಸಾಕು ಪ್ರಾಣಿಗಳನ್ನು ಸಾಕ್ತೇವೆ, ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಾವು ಕಲ್ಪಿಸಿಕೊಡೋದಿಲ್ಲ. ಈ ನಿಟ್ಟಿನಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ನಾಯಿ ಸಾಕುವಾಗ ಅದಕ್ಕೆ ಕಾಲಕಾಲಕ್ಕೆ ವ್ಯಾಕ್ಸಿನೇಷನ್ ಕೊಡಬೇಕು, ಇಲ್ಲದಿದ್ದರೆ ಈ ರೀತಿ ಎಲ್ಲ ತೊಂದರೆಗಳು ಬರುವಂಥದ್ದು. ನಾಯಿ ಅನ್ನೋದು ಬಹಳ ನಂಬಿಕಸ್ಥ ಪ್ರಾಣಿ. ಎಲ್ಲರೂ ನಾವು ಮನೆಯಲ್ಲಿ ಮಕ್ಕಳು ಎಲ್ಲರೂ ಅಷ್ಟೇ ನಾಯಿಗಳ ಜೊತೆ ಮುದ್ದು ಮಾಡೋದು, ಅವರಿಗೆ ನಮ್ಮ ಜೊತೆನೇ ಹಂಚಿಕೊಳ್ಳೋದು, ಹೈ ಎಂಡ್ ಇದರುಗಳಲ್ಲಿ ಫ್ಯಾಮಿಲಿಗಳಲ್ಲಿ ಜೊತೆಯಲ್ಲೇ ಮಲಗಿಸಿಕೊಳ್ತಾರೆ. ಅಷ್ಟು ನಾಯಿ ಮೇಲೆ ವಿಶೇಷವಾದ ವ್ಯಾಮೋಹ ಇರ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ನಾಯಿ ಕಡಿತ ಅನ್ನೋದು ಹೆಚ್ಚು, ಅರ್ಬನ್ ಏರಿಯಾಗಳಲ್ಲಿ ಕಡಿಮೆ, ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ. ಇನ್ಸಿಡೆನ್ಸಿನ ಪ್ರಕಾರ ವಿಶ್ವದಾದ್ಯಂತ ಸುಮಾರು ವರ್ಷಕ್ಕೆ 55,000 ಜನ ಈ ರೇಬಿಸ್ ರೋಗದಿಂದ ಸಾಯ್ತಾರೆ. ನಮ್ಮ ಭಾರತ ದೇಶದಲ್ಲಿ ಏನಿಲ್ಲ ಅಂದರೂ ಒಂದು 2.5 ಕೋಟಿ ನಾಯಿಗಳಿದೆಯಂತೆ. ಇದು ಒಂದು ಲೆಕ್ಕಾಚಾರದ ಪ್ರಕಾರ, ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಂದ ಬಂದಿರುವಂಥದ್ದು. 2.5 ಕೋಟಿ 25 ಬಿಲಿಯನ್ ನಾಯಿಗಳಿವೆ. ವರ್ಷಕ್ಕೆ 10 ಲಕ್ಷ ನಾಯಿ ಕಡಿತ ಆಗ್ತದೆ. ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ ಒಂದು 30,000 ಜನ ಈ ರೇಬಿಸ್ ರೋಗದಿಂದ ಸಾಯ್ತಾರೆ. ವಿಶ್ವದಾದ್ಯಂತ 55,000 ಜನ ಸತ್ತರೆ ನಮ್ಮ ಭಾರತದಲ್ಲಿ 30,000 ಜನ ಈ ರೋಗದಿಂದ ಸಾಯ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಜಾಸ್ತಿ, ಎಸ್ಪೆಷಲಿ ಮಕ್ಕಳಲ್ಲಿ ಈ ರೇಬಿಸ್ ರೋಗ ಬರೋದು ಜಾಸ್ತಿ. ಯಾಕೆಂದರೆ ಮಕ್ಕಳು ಜಾಸ್ತಿ ನಾಯಿಗಳ ಜೊತೆ ಮುದ್ದು ಮಾಡೋದು, ಆಟವಾಡೋದು ಅಂಥದ್ದು ಜಾಸ್ತಿ ಇರ್ತದೆ. ನಾನು ಹೇಳೋದಿಷ್ಟೇ, ನಾವು ಎಲ್ಲರೂ ನಾಯಿ ಸಾಕಬೇಕು, ಸಾಕು ಪ್ರಾಣಿಗಳನ್ನು ಸಾಕಬೇಕು, ಆದರೆ ಅವುಗಳಿಗೆ ಲಸಿಕೆ ಹಾಕುವಂದು ಕಡ್ಡಾಯವಾಗಿ ನಾವು ಮಾಡಬೇಕು. ಇಲ್ಲವಾದಲ್ಲಿ ಅವುಗಳಿಂದ ಕಚ್ಚಿಸಿಕೊಂಡು ಮತ್ತೆ ರೇಬಿಸ್ ರೋಗಕ್ಕೆ ಒಮ್ಮೆ ತುತ್ತಾದ ಮೇಲೆ ಅದನ್ನು ಚಿಕಿತ್ಸೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗುವುದಿಲ್ಲ. ಆ ನಾಯಿಗಳಿಗೆ ಲಸಿಕೆ ಹಾಕಿಸಿ, ಇಲ್ಲವಾದಲ್ಲಿ ನಾಯಿ ಕಚ್ಚಿದ ಕೂಡಲೇ ಇಮ್ಮಿಡಿಯೇಟ್ ರೋಗದ ಲಕ್ಷಣ ಬರೋದಕ್ಕಿಂತ ಮೊದಲೇ, ಒಮ್ಮೆ ನಾಯಿ ಕಚ್ಚಿದ ಮೇಲೆ ನಮಗೆ ಅದು 1 ತಿಂಗಳಲ್ಲಿ ಬರ್ಬೋದು, 2 ತಿಂಗಳಲ್ಲಿ ಬರ್ಬೋದು, 10 ವರ್ಷ ಕಳೆದ ನಂತರವೂ ಸಹ ಆ ವೈರಾಣು ನಮ್ಮ ದೇಹಕ್ಕೆ, ಮೇಯ್ನ್ಲಿ ಈ ರೋಗಾಣು ನಮ್ಮ ದೇಹದ ನರಮಂಡಲಕ್ಕೆ ತೊಂದರೆ ಮಾಡ್ತದೆ. ಇದು ನಮ್ಮ ನರಮಂಡಲಕ್ಕೆ ತೊಂದರೆ ಮಾಡಿ ನಮ್ಮ ದೇಹದ ಸ್ವಾಧೀನವನ್ನು ಕಳ್ಕೊಂಡು ಹೋಗುವ ರೀತಿಯಲ್ಲಿ ಒಂದು ನರಮಂಡಲವನ್ನು ಕಂಪ್ಲೀಟಾಗಿ ವ್ಯಾಪಿಸಿಕೊಂಡು ತೊಂದರೆ ಕೊಡುವಂಥ ಒಂದು ವಿಶೇಷವಾದಂಥ ರೋಗ. ಆ ರೋಗದ ಲಕ್ಷಣ ಕಾಣಿಸಿಕೊಂಡ ಮೇಲೆ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸುವುದಿಲ್ಲ. ಆದ ಕಾರಣ ನಾಯಿ ಕಚ್ಚಿದ ಕೂಡಲೇ ಇಮ್ಮಿಡಿಯೇಟ್ಲಿ ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ನಲ್ಲಿ ನಾವು ಲಸಿಕೆ ಹಾಕಿಸಿಕೊಂಡ್ರೆ ಖಂಡಿತವಾಗಿಯೂ ಈ ರೋಗವನ್ನು ತಡೆಗಟ್ಟಬಹುದು. ಇತ್ತೀಚೆಗೆ ನಮಗೆ ನೆನಪಿರ್ಬೋದು, ಇಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಹೌದು ಬೆಕ್ಕು ಗೀರಿ ಹೋದ ಒಂದು ಗಾಯದಿಂದಾಗಿ ಅದು ಅವರಿಗೆ ದುರಂತಕ್ಕೆ ಕಾರಣ ಆಯಿತು. ಹೌದು, ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಅಷ್ಟೇ ಕಡಬದಲ್ಲಿ ಎಲ್ಲೋ ಸತ್ತು ಹೋಗಿ ಇದು ನಾಯಿ ಕಚ್ಚಿಸಿದ ನಂತರ ಅವರು ಆಮೇಲೆ ಅವರಿಗೆ ರೇಬಿಸ್ ಇದೆ ಅಂತ ಗೊತ್ತಾಗಿ ಎಂಟೈರ್ ವಿಲೇಜ್ನವರು, ಹಳ್ಳಿಯವರೆಲ್ಲ ರೇಬಿಸ್ ಲಸಿಕೆ ಹಾಕಿಸಿಕೊಂಡಂಥ ದೃಷ್ಟಾಂತ ನಮ್ಮ ಮುಂದೆ ಇದೆ. ಒಟ್ಟಿನಲ್ಲಿ ನಾವು ಈ ನಾಯಿ ಕಚ್ಚಿದಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಅವುಗಳಿಗೆ ಲಸಿಕೆ ಹಾಕಿಲ್ಲದಿದ್ದರೆ ಖಂಡಿತವಾಗಿ ಸಹ ನಾವು ಲಸಿಕೆ ಹಾಕಿಸಿಕೊಳ್ಬೇಕು. ಹಾಕಿಸಿಕೊಂಡ್ರೆ ಈ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರೇಬಿಸ್ ಜಾಗೃತಿ ದಿನ. ಈ ಜಾಗೃತಿ ದಿನ ಯಾಕಾಗಿ ಆಚರಿಸ್ತಾ ಇದೆ, ಇದರ ಮಹತ್ವ ಏನು, ನಾವು ನಾಯಿ ಕಚ್ಚಿದರೆ ಯಾವ ರೀತಿಯೆಲ್ಲ ಮುಂಜಾಗ್ರತೆ ವಹಿಸಬೇಕು ಎನ್ನುವ ರೀತಿಯ ಮಾತುಕತೆಯನ್ನು ನಾವು ನಡೆಸಿಕೊಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಈ ಮಾತುಕತೆಯಲ್ಲಿ ಮಾಹಿತಿಯನ್ನು ನಮಗಾಗಿ ಕೊಡ್ತಾ ಇದ್ದಾರೆ. ಡಾಕ್ಟ್ರೇ, ಇದೀಗ ನಾಯಿ ಕಚ್ಚುವುದರಿಂದ ಆಗುವ ದುರಂತಗಳ ಬಗ್ಗೆ ಎಲ್ಲ ಹೇಳಿದ್ರಿ ನೀವು. ಈ ನಾಯಿ ಕಚ್ಚಿದರೆ ಕಂಡುಬರುವ ಲಕ್ಷಣಗಳೇನು ಇದರ ಬಗ್ಗೆ? ನೋಡಿ, ನಾಯಿ ಈಗ ತಾನೇ ಹೇಳಿದೆ, ನಾಯಿ ಕಚ್ಚಿದ ಬಳಿಕ ತಕ್ಷಣವೇ ರೇಬಿಸ್ ರೋಗ ಬರುವ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ನಮಗೆ ಕಚ್ಚಿದ ನಾಯಿ ರೇಬಿಸ್ ರೋಗದಿಂದ ಹುಚ್ಚು ನಾಯಿ ರೋಗದಿಂದ ಬಳಲ್ತಾ ಇದ್ದರೆ ಇಮ್ಮಿಡಿಯೇಟ್ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಕೆಲವೊಮ್ಮೆ ಏನಾಗ್ತದೆ, ಇದು 3 ತಿಂಗಳು ಕಳೆದು ಬರ್ಬೋದು, 6 ತಿಂಗಳು, 10 ವರ್ಷ ಕಳೆದು ರೇಬಿಸ್ ಲಕ್ಷಣಗಳು ಬಂದದ್ದು ಸಹ ಉಂಟು. ಸೊ ಹೀಗಿರುವ ನಿಟ್ಟಿನಲ್ಲಿ ಆದರೂ ತಕ್ಷಣವೇ ನಮಗೆ ಅದನ್ನು ರೋಗವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂತೇಳಿ, ಒಂದು ನಾಯಿ ಕಚ್ಚಿದ ಕೂಡಲೇ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು, ನಾಯಿ ಕಚ್ಚಿದ ಕೂಡಲೇ ನಾಯಿನ ಕೆರೊಡ್ಚಿ, ನಾಯಿಯನ್ನು ಕೊಲ್ಲಬೇಡಿ ಅಂತೇಳಿ, ಕಟ್ಟುಬಾಡ್ಲಿ ಅಂತ ಹೇಳ್ತಿದ್ರು, ಕಟ್ಟುಬಾರ್ದು ಸಾಂಕಲೆ ಅಂತ ಹೇಳ್ತಿದ್ರು. ಅಂದರೆ ನಾಯಿಯಲ್ಲಿ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಲ್ಲಿ ಈ ರೋಗದಲ್ಲಿ ಒಂದು ವಿಶೇಷವಾದಂಥ ಒಂದು ಹೈಡ್ರೋಫೋಬಿಯಾ ಅಂತೇಳಿ, ನಾಯಿಗೆ ನೀರು ಕಂಡ್ರೆ ಆಗೋದಿಲ್ಲ. ಸಾಮಾನ್ಯವಾಗಿ ನೀರಿಗೆ ನಾಯಿಗಳು ಹೆದರುವುದಿಲ್ಲ. ಈ ರೋಗದಲ್ಲಿ ಹೈಡ್ರೋಫೋಬಿಯಾ ಅಂಥೇಳಿ, ಈ ರೇಬಿಸ್ ರೋಗ ಬಂದಂತಹ ನಾಯಿ ನೀರು ಕಂಡ್ರೆ ಓಡಿ ಹೋಗ್ತದೆ.
ಅದೇ ರೀತಿ ರೇಬಿಸ್ ರೋಗಕ್ಕೆ ತುತ್ತಾದ ಮನುಷ್ಯನೂ ಸಹ ಅಷ್ಟೇ, ನೀರು ಕಂಡ್ರೆ ಅವನು ಗಲಿಬಿಲಿಕೊಳ್ತಾನೆ, ನೀರಿಗೆ ಹೆದರ್ತಾನೆ. ಸೊ ಈ ಹೈಡ್ರೋಫೋಬಿಯಾ ಇದೆಯೋ ಇಲ್ಲವೋ ಅಂತದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾಯಿ ಕಚ್ಚಿದ ಕೂಡಲೇ ನಾಯಿಯನ್ನು ಕೊಲ್ಲುವುದು ಸರ್ವತ ಒಳ್ಳೆಯದಲ್ಲ. ನಾಯಿಯನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಒಂದು 10 ದಿನಗಳ ಕಾಲ ನಾಯಿಗೆ ಏನಾದರೂ ಚೇಂಜಸ್ ಇದೆಯಾ ಅದನ್ನು ಅಬ್ಸರ್ವ್ ಮಾಡಿ, ಆವಾಗ ನಮಗೆ ಒಂದು ರೀತಿಯ ಒಂದು ಕ್ಲೂ ಸಿಗ್ತದೆ. ನಾಯಿಗೆ ಏನಾದರೂ ಆ ರೀತಿಯ ಶಂಕಿತ ರೋಗ ಇದೆಯೋ ಇಲ್ಲವೋ ಅನ್ನೋ ಕ್ಲೂ ನಮಗೆ ಸಿಗ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ನಾಯಿಯನ್ನು ಕೊಲ್ಲಬೇಡಿ. ಇನ್ನು ಆ ನಾಯಿ ನಮ್ಮ ವ್ಯಕ್ತಿಗೆ ಯಾವ ರೀತಿ ಶಂಕಿತ ನಾಯಿ ನಮ್ಮ ದೇಹವನ್ನು ಸ್ಪರ್ಶಿಸಿದಾಗ, ಕಚ್ಚಲಿಲ್ಲ, ಜಸ್ಟ್ ಸ್ಪರ್ಶಿಸಿದಾಗ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಗಾಯ ಇಲ್ಲ ಅಂತೇಳಿ ಆದರೆ ರೇಬಿಸಿನ ಅವಶ್ಯಕತೆ, ವ್ಯಾಕ್ಸಿನೇಷನ್ನ ಅವಶ್ಯಕತೆ ಇರುವುದಿಲ್ಲ. ಆದರೆ ನಮ್ಮ ದೇಹದಲ್ಲಿ ತರಚಿದ ಗಾಯ, ಯಾವುದಾದ್ರೂ ಒಂದು ಹುಣ್ಣು ಇದೆ, ಅಲ್ಲಿಗೆ ಈ ಶಂಕಿತ ನಾಯಿಯ ಎಂಜಲು ಸ್ಪರ್ಶ ಆಗಿದೆ, ನಾಯಿ ಕಚ್ಚಲೇಬೇಕು ಅಂತಿಲ್ಲ, ಅದರ ಎಂಜಲು ಏನಾದರೂ ಸ್ಪರ್ಶ ಆಗಿದೆ ಅಂತೇಳುವ ಒಂದು ನಮಗೆ ಸಂಶಯ ಇದ್ದಲ್ಲಿ ತಕ್ಷಣವೇ ರೇಬಿಸ್ ಲಸಿಕೆ ಹಾಕಿಸಿಕೊಳ್ಳತಕ್ಕದ್ದು. ಇನ್ನು ಶಂಕಿತ ನಾಯಿ ಕಚ್ಚಿದರೆ ಅದರ ಮೇಲೆ ಹಿಂದೆ ಮುಂದೆ ನೋಡೋ ಪ್ರಶ್ನೆಯೇ ಇಲ್ಲ. ಶಂಕಿತ ನಾಯಿ ಕಚ್ಚಿದರೆ ಖಂಡಿತವಾಗಿ ಸಹ ನಾವು ಈ ವ್ಯಾಕ್ಸಿನೇಷನನ್ನು, ಲಸಿಕೆಯನ್ನು ಹಾಕಿಸಿಕೊಳ್ಳತಕ್ಕದ್ದು. ಅದಕ್ಕೆ ಬೇಕಿದ್ದಂತಹ ಮದ್ದನ್ನು ತಕ್ಷಣವೇ ಹಾಕಬೇಕು. ಮತ್ತು ನಮ್ಮಲ್ಲಿ ಸಾಕು ನಾಯಿ ಇರ್ತದೆ. ಸಾಕು ನಾಯಿ ನಮಗೆ ಕಚ್ಚಿದರೂ ಸಹ ಅದಕ್ಕೆ ವ್ಯಾಕ್ಸಿನೇಷನ್ ಆಗಲಿಲ್ಲ ಅಂತೇಳಿ ಆಗಿದರೆ ನಾಯಿಗೆ, ನಾವು ಅದಕ್ಕೆ ಬೇಕಾದಂಥ ಲಸಿಕೆ ಹಾಕಿಸಿಕೊಳ್ಳಲೇಬೇಕು. ನಾಯಿಗೆ ರೇಬಿಸ್ ಇಲ್ಲ ಅಂತ ನಮಗೆ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಸಬ್ ಕ್ಲಿನಿಕಲ್ ಡಿಸೀಸ್ ಅಂತ ಹೇಳ್ತೇವೆ. ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರ್ಬೋದು, ರೇಬಿಸ್ ವೈರಾಣು ಅದರ ದೇಹದಲ್ಲಿ ಇರ್ಬೋದು, ನಮ್ಮ ದೇಹಕ್ಕೆ ಬಂದು ನಮ್ಮ ನರಮಂಡಲಕ್ಕೆ ಬಂದು ಅದು ಅದರದ್ದೇ ಆದ ಟೈಮ್ ತೆಗೆದುಕೊಳ್ತದೆ. ಈ ನಿಟ್ಟಿನಲ್ಲಿ ವ್ಯಾಕ್ಸಿನೇಷನ್ ಆಗದಂತಹ ನಾಯಿಗಳು ಕಚ್ಚಿದರೆ ರೇಬಿಸ್ ಲಸಿಕೆಯನ್ನು ಹಾಕಿಸಿಕೊಳ್ಳಲೇಬೇಕು. ಇನ್ನು ರೋಗದ ಲಕ್ಷಣಗಳನ್ನು ತಾವು ಕೇಳಿದ್ರಿ. ರೋಗದ ಲಕ್ಷಣಗಳು, ಈ ರೇಬಿಸ್ ನಮ್ಮ ನರಮಂಡಲವನ್ನು ದೇಹಕ್ಕೆ ಸೇರಿದ ಕೂಡಲೇ ರಕ್ತದ ಮುಖಾಂತರ ನಮ್ಮ ಮೆದುಳಿಗೆ ಹೋಗ್ತದೆ. ಮೆದುಳಿಗೆ ಹೋದ ಕೂಡಲೇ ನಮಗೆ ಒಂದು ರೀತಿಯ ನ್ಯೂರಲಾಜಿಕಲ್ ಪ್ರಾಬ್ಲಮ್ಗಳು ಜಾಸ್ತಿ, ದೇಹದ ಮೇಲಿನ ನಿಯಂತ್ರಣ ಕಳೆದು ಹೋಗೋದು, ಜ್ವರ ಬರುವ ಸಾಧ್ಯತೆ ಇದೆ. ಮತ್ತು ದೇಹದ ಮೆದುಳು ಉರಿಯೂತ ಅಂತ ಹೇಳ್ತೇವೆ, ಇನ್ಫ್ಲಮೇಷನ್ ಆಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಮೆದುಳು ಉರಿಯೂತದಿಂದ ನಮಗೆ ಅಸಾಧ್ಯವಾದಂಥ ನೋವು ಇರ್ತದೆ, ಜ್ವರ ಬರುತ್ತದೆ, ಪ್ಲಸ್ ದೇಹದ ಮೇಲಿನ ನಿಯಂತ್ರಣ ಕಳೆದು ಹೋಗ್ತದೆ. ಮತ್ತು ಇನ್ನೊಂದು ವಿಶಿಷ್ಟವಾದಂತಹ ರೋಗದ ಲಕ್ಷಣ ಅಂದರೆ ಈಗ ತಾನೇ ಹೇಳಿದೆ ಹೈಡ್ರೋಫೋಬಿಯಾ. ನೀರನ್ನು ಕಂಡ್ರೆ ಆ ವ್ಯಕ್ತಿ ಗಲಿಬಿಲಿಗೊಳ್ತಾನೆ, ವಿಚಿತ್ರವಾದ ರೀತಿಯಲ್ಲಿ ವ್ಯವಹಾರ ಮಾಡ್ತಾನೆ. ಹಾಗಿರುವಾಗ ಹೈಡ್ರೋಫೋಬಿಯಾ ಇದೆ, ನಾಯಿ ಕಚ್ಚಿದ ಹಿಸ್ಟ್ರಿ ಇದೆ ಅಂದರೆ ಅವನಿಗೆ ರೇಬಿಸ್ ಬಂದಿದೆ ಅಂತಲೇ ಲೆಕ್ಕ. ತಕ್ಷಣವೇ ಆ ರೋಗಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಐಸೋಲೇಟ್ ಮಾಡಬೇಕು. ಇಲ್ಲಾಂದರೆ ಅವನಿಂದ ಬೇರೆಯವರಿಗೆ ಸಹ ತೊಂದರೆ ಆಗುವ ಸಾಧ್ಯತೆಗಳು ಇದೆ. ಪ್ರಾಥಮಿಕವಾಗಿ ಹೈಡ್ರೋಫೋಬಿಯಾ, ಅದರಿಂದ ಖಂಡಿತವಾಗಿ ಈ ರೋಗವನ್ನು ಗುರುತಿಸಲಿಕ್ಕೆ ಆಗ್ತದೆ. ಈಗ ರೋಗ ಒಮ್ಮೆ ಗುರುತಿಸಿದರೆ ಮತ್ತೆ ಅದಕ್ಕೆ ಚಿಕಿತ್ಸೆ ಹೇಗೆ? ಚಿಕಿತ್ಸೆ ನೋಡಿ, ಇದರಲ್ಲಿ ಫಸ್ಟ್ ನಾವು ಈ ರೀತಿ ಆದ ಕೂಡಲೇ ಫಸ್ಟ್ ಏಡ್ ಅಂತ ಇರುತ್ತೆ. ಫಸ್ಟ್ ಏಡ್, ಪ್ರಾಥಮಿಕ ಚಿಕಿತ್ಸೆ. ಇದು ನಮ್ಮ ವೀಕ್ಷಕರು, ಹೆಚ್ಚಿನ ವೀಕ್ಷಕರು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ನಾಯಿ ಕಚ್ಚಿದ ಕೂಡಲೇ ತಕ್ಷಣವೇ ನಾಯಿಯನ್ನು ಹಿಡಿದು ಕಟ್ಟಿ ಹಾಕಿ ನಾಯಿಯನ್ನು ಅಬ್ಸರ್ವ್ ಮಾಡೋದು. ಅದರ ಜೊತೆಗೆ ನಮ್ಮ ದೇಹಕ್ಕಾದ ಗಾಯವನ್ನು ಕ್ಲೀನ್ ವಾಟರಿಂದ, ರನ್ನಿಂಗ್ ವಾಟರ್ ಅಂತ ಹೇಳ್ತೇವೆ, ಅದರಿಂದ ಚೆನ್ನಾಗಿ ವಾಶ್ ಮಾಡಬೇಕು. ಯಾವುದೇ ರೀತಿಯಂಥ ಕಾರ್ಬೋಲಿಕ್ ಆ್ಯಸಿಡ್ ಅಥವಾ ನೈಟ್ರಿಕ್ ಆ್ಯಸಿಡ್, ಯಾವುದೇ ರೀತಿಯ ಕೆಮಿಕಲ್ಗಳನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಗಾಯವಾದ ಜಾಗವನ್ನು ಕ್ಲೀನಾಗಿ ಒಂದು ನೆನಪಿಟ್ಕೊಳ್ಳಿ, ನಮ್ಮ ಕೈನಲ್ಲಿ ಏನಾದರೂ ಗಾಯ ಇದೆ ಅಂತ ಹೇಳಿದರೆ ನಾವು ಅದನ್ನು ಬರೀ ಕೈನಿಂದ ಮುಟ್ಟಬಾರ್ದು ಆ ಗಾಯವನ್ನು. ಯಾಕೆಂದರೆ ಆ ಗಾಯದಿಂದ ನಮ್ಮ ದೇಹದ ಗಾಯಕ್ಕೂ ಸಹ ರೇಬಿಸ್ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಸೊ ಆ ಗಾಯವಾದ ಜಾಗವನ್ನು ರನ್ನಿಂಗ್ ವಾಟರಲ್ಲಿ ಚೆನ್ನಾಗಿ ತೊಳೆಯಿರಿ. ಇಲ್ಲದಿದ್ದರೆ ತುಂಬ ಕ್ಲೀನ್ ಇರುವಂಥ ಹತ್ತಿ ಅಥವಾ ಬಟ್ಟೆ, ಕರವಸ್ತ್ರದಿಂದ ಚೆನ್ನಾಗಿ ಒರೆಸಿ ಅದನ್ನು ಕವರ್ ಮಾಡಿ ಇಡಬೇಕು. ಪ್ರಾಥಮಿಕ ಉದ್ದೇಶ ಇಷ್ಟೇ, ಅಲ್ಲಿ ಯಾವುದೇ ರೀತಿಯ ಸೋಂಕು ತಗಲಬಾರ್ದು, ಇನ್ಫೆಕ್ಷನ್ ಆಗಬಾರ್ದು ಅನ್ನುವ ಒಂದೇ ಉದ್ದೇಶ. ಅಷ್ಟು ಮಾಡಿ ಟೆಟನಸ್ ಇಂಜೆಕ್ಷನ್ ತಕ್ಷಣವೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಕೊಡುವಂಥದ್ದು. ಮತ್ತು ನಿಮಗೆ ವಾಶ್ ಮಾಡಲೇಬೇಕು ಅಂತೇಳಿ ಆದರೆ ಸ್ಪಿರಿಟಲ್ಲಿ ವಾಶ್ ಮಾಡ್ಬೋದು, ಆಲ್ಕೋಹಾಲಲ್ಲಿ ವಾಶ್ ಮಾಡ್ಬೋದು, ಅಥವಾ ಯಾವುದಾದ್ರು ಡೆಟಾಲ್ ಅಂತಹ ಕೆಮಿಕಲ್ಗಳಿಂದ ವಾಶ್ ಮಾಡ್ಬೋದು. ತಕ್ಷಣವೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿಗಳ ಬಳಿ ಕರೆದುಕೊಂಡು ಹೋದರೆ ಬೇಕಾದಂಥ ಚಿಕಿತ್ಸೆಗಳನ್ನು ಅವರು ಮಾಡ್ತಾರೆ. ಇದು ಫಸ್ಟ್ ಏಡ್ ಆದ ನಂತರ ಇನ್ನು ನಾವು ಲಸಿಕೆ ಕೊಡುವಂಥದ್ದು. ಲಸಿಕೆ ಹೆಚ್ಚಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇರ್ತದೆ. ಅದಕ್ಕೆ ಲಸಿಕೆ ಕೊಟ್ಟರೆ ಈ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಲಸಿಕೆ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, 21 ಇಂಜೆಕ್ಷನ್, 14 ಇಂಜೆಕ್ಷನ್ ಹೊಕ್ಕುಳು ಸುತ್ತ ಕೊಡುವಂಥದ್ದು, ಹೊಕ್ಕಳ ಸುತ್ತ 14 ಇಂಜೆಕ್ಷನ್, ಈ ರೀತಿ ಎಲ್ಲ ಕೇಳಿದ್ದೇವೆ ನಾವು. ಹೌದೌದು, ಆ ರೀತಿಯ ಇಂಜೆಕ್ಷನ್ ಕೊಡುವ ಕ್ರಮ ಇತ್ತು. ಈಗ ಆ ರೀತಿ 21 ಇಂಜೆಕ್ಷನ್, 14 ಇಂಜೆಕ್ಷನ್, ಅದು ಬಹಳ ಪೇನ್ಫುಲ್ ಇಂಜೆಕ್ಷನ್ ಇತ್ತು.
ಅಂತಹ ಇಂಜೆಕ್ಷನ್ ಈಗ ಇಲ್ಲ, ಅದು ಬ್ಯಾನ್ ಆಗಿದೆ. ಈಗ ಹೊಸ ರೀತಿಯ ಇಂಜೆಕ್ಷನ್ಗಳು ಬಂದಿದೆ, ಯಮಯಾತನೆ ಅಂತ ಹೇಳ್ತಾ ಇದ್ರು. ಹೌದು ಹೌದು ಹೌದು. ನಾಯಿ ಕಚ್ಚೋದಕ್ಕಿಂತಲೂ ಜಾಸ್ತಿ ಈ ಇಂಜೆಕ್ಷನ್ನ ಭಯ ಜನರಿಗೆ ಜಾಸ್ತಿ ಇತ್ತು. ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಈ ಕೇವಲ 1 ml ಇರುವಂಥ ಒಂದು ಇದು ಈ ಇಂಜೆಕ್ಷನ್ ಇದು ಏನಾಗುತ್ತೆ ಅಂತ, ಈ ರೇಬಿಸ್ ರೋಗಾಣುವನ್ನು, ಸತ್ತ ರೋಗಾಣುವನ್ನು ಡಿಪ್ರೋಟೀನೈಸ್, ಡಿಟಾಕ್ಸಿಫೈ ಮಾಡಿ ಅದರಿಂದ ಲಸಿಕೆ ಮಾಡಿರ್ತಾರೆ. ಆ ಲಸಿಕೆ ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ದೇಹದಲ್ಲಿ ಆ ರೇಬಿಸ್ ರೋಗಾಣಿನ ವಿರುದ್ಧ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಆವಾಗ ಏನಾಗ್ತದೆ, ನಮ್ಮ ದೇಹಕ್ಕೆ ಒಂದು ವೇಳೆ ರೇಬಿಸ್ ಬಂದಾಗ ಈ ರೋಗ ಆ್ಯಂಟಿಬಾಡಿಗಳು ಆ ವೈರಾಣುವನ್ನು ಕೊಂದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ರೋಗ ಬಾರದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಈ ರೀತಿ ವ್ಯಾಕ್ಸಿನೇಷನ್ ಹಾಕಿಸುವಂಥದ್ದು. ಇದೇ ವ್ಯಾಕ್ಸಿನನ್ನು ಕಂಡುಹಿಡಿದದ್ದು ಲೂಯಿ ಪ್ಯಾಸ್ಕಲ್. ಅವರ ನೆನಪಿಗಾಗಿ, ಅವರ ಮರಣ ಹೊಂದಿದ ದಿನದನ್ನೇ ನಾವು ಈ ಜಾಗೃತಿ ದಿವಸವನ್ನು ಮಾಡುವಂಥದ್ದು. ಇದರಲ್ಲಿ 3 ರೀತಿಯ ವ್ಯಾಕ್ಸಿನೇಷನ್ ಇದೆ. ಸಾಮಾನ್ಯವಾಗಿ ಮನೆಯಲ್ಲಿ ಸಾಕುವಂಥ ಎಲ್ಲ, ಇದು ಬರೀ ನಾಯಿಯಿಂದ ಮಾತ್ರ ಅಲ್ಲ, ನಾಯಿ, ಬೆಕ್ಕು, ದನ, ಮಂಗ, ಬಾವಲಿ, ಹಸು, ಅಲ್ಲೆಲ್ಲ ರೇಬಿಸ್ ರೋಗಾಣುಗಳು ಅವರ ದೇಹದಲ್ಲಿ, ಸಾಕು ಪ್ರಾಣಿಗಳಲ್ಲಿ ಇರುವ ಸಾಧ್ಯತೆ ಇದೆ. ಆದರೆ ಹೆಚ್ಚಾಗಿ ಇಂತಹ ನಾಯಿಗಳಲ್ಲಿ ಹೆಚ್ಚು ಕಂಡು ಬರುವಂಥದ್ದು. ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ. 100% ನಾಯಿ ಕಡಿತಗಳಲ್ಲಿ 60% ಸ್ಟ್ರೇ ಡಾಗುಗಳಿಂದ ಆಗ್ತದೆ. 40% ಸಾಕು ನಾಯಿಗಳಿಂದೇ ಆಗ್ತದೆ. ಮನೆಯಲ್ಲಿ ಸಾಕುವ ನಾಯಿಗಳಿಂದೇ ಕಡಿತ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಈ ನಾಯಿಗಳನ್ನು ಮುದ್ದು ಮಾಡೋದು, ನಾಯಿಗಳಿಗೆ ಒಂದು ವಿಶೇಷವಾದಂಥ ಪ್ರೀತಿ ಇದ್ದರೂ ಸಹ ತುಂಬ ಎಗ್ರೆಸಿವ್ ಆಗಿರ್ತದೆ ನಾಯಿಗಳು. ಕೆಲವೊಂದು ನಾಯಿಗಳು ಅವರು ಊಟ ಮಾಡುವಾಗ, ಅವರು ಜಗಳಾಡ್ತಾ ಇರುವಾಗ, 2 ನಾಯಿಗಳು ಜಗಳಾಡ್ತಾ ಇರುವಾಗ ಯಾರಾದರೂ ಬಿಡಿಸ್ಲಿಕ್ಕೆ ಹೋದರೆ ಖಂಡಿತ ನಾವು ಕಚ್ಚಿಸಿಕೊಳ್ಳುವಂಥ ಕಾರಬಾರು, ಅದನ್ನು ಮಾಡಬಾರ್ದು. ಮತ್ತು ನಾಯಿ ಆಹಾರ ತೆಗೆದುಕೊಳ್ಳೋ ಸಮಯದಲ್ಲಿ ಯಾರೂ ಡಿಸ್ಟರ್ಬ್ ಮಾಡಲಿಕ್ಕೆ ಯಾವ ನಾಯಿಗಳು ಇಷ್ಟಪಡಲ್ಲ. ಮತ್ತು ಮಕ್ಕಳು ಅವರಿಗೆ ನಾಯಿಗಳ ಬಗ್ಗೆ ಹೆಚ್ಚಿನ ನಾಲೆಜ್ ಇರುವುದಿಲ್ಲ. ಅವರನ್ನು ಅಪ್ಪಿಕೊಳ್ಳೋದು, ಕಿಸ್ ಕೊಡುವಂಥದ್ದು, ಅವ್ರ ಮೇಲೆ ಬೀಳುವಂಥದ್ದು, ಕೈಯಲ್ಲೇ ಬಾಯಿಗೆ ತಿನ್ನಿಸುವಂಥದ್ದು. ಅದು ನಾಯಿ ಕೆಲವೊಮ್ಮೆ ಇಂಟೆನ್ಷನಲಿ ಕಚ್ಚದಿದ್ದರೂ ಸಹ ಸಡನ್ನಾಗಿ ಅದು ಬಾಯಿ ಹಾಕಿದಾಗ ತರಚಿದ ಗಾಯ ಆದರೂ ಸಹ ಸಾಕು, ಸೊ ರೋಗಾಣು ನಮ್ಮ ದೇಹಕ್ಕೆ ಹರಡಲಿಕ್ಕೆ ಸಾಧ್ಯತೆ ಉಂಟು. ಸೊ ಈ ನಿಟ್ಟಿನಲ್ಲಿ ಹೆತ್ತವರು ನಾಯಿ ಕಡಿತದ ಇನ್ಸಿಡೆಂಟ್ಗಳಲ್ಲಿ 100ಕ್ಕೆ 80% ನಾಯಿ ಕಡಿತಗಳು ಮಕ್ಕಳಲ್ಲಿ ಆಗಿರುವುದು ವಿಶೇಷ. ಅದು ಯಾಕೆಂತ ಹೇಳಿದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಡಲ್ಟ್ ಆದರೆ ನಾವು ದೊಡ್ಡವರು ಅದನ್ನು ಅವಾಯ್ಡ್ ಮಾಡ್ತೇವೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮುಗ್ಧರು, ನಾಯಿಯಂತೆ ಅವು ಸಹ ಮುಗ್ಧರು, ಸೊ ಅವರಿಗೆ ಈ ರೀತಿಯ ತೊಂದರೆಗಳಾಗುವ ಸಾಧ್ಯತೆಗಳು ಜಾಸ್ತಿ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ರೇಬಿಸ್ ಜಾಗೃತಿ ದಿನ. ಈ ಜಾಗೃತಿ ದಿನ ಯಾಕಾಗಿ ಆಚರಿಸಲ್ಪಡ್ತಾ ಇದೆ, ಇದರ ಮಹತ್ವ ಏನು, ಹುಚ್ಚು ನಾಯಿಗಳ ಕಡಿತ ಅಥವಾ ಸಾಮಾನ್ಯ ನಾಯಿಗಳ ಕಡಿತಕ್ಕೆ ನಾವು ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಏನು ಎನ್ನುವ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟ್ರೆ, ಇದೀಗ ಲಸಿಕೆಯ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈ ಲಸಿಕೆಗಳು ಹೇಗೆ, ಯಾವ ರೀತಿ ತೆಗೆದುಕೊಳ್ಬೇಕು? ನೋಡಿ, ಲಸಿಕೆ ಒಂದು ಸಾಮಾನ್ಯ ಜನರಿಗೆ ಯಾವ ರೀತಿ ಲಸಿಕೆ ಹಾಕೋದು, ಮತ್ತು ವಿಶೇಷವಾದ ನಾಯಿಗಳ ಜೊತೆ ವ್ಯವಹಾರ ಮಾಡುವವರಿಗೆ ಯಾವ ರೀತಿ ಲಸಿಕೆ ಹಾಕೋದು, 2 ರೀತಿಯ ಕ್ರಮಗಳಿದೆ. ಸಾಕು ನಾಯಿಗಳಿಗೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಹಾಕಿಸುವಂಥದ್ದು, ವರ್ಷಕ್ಕೊಮ್ಮೆ ವ್ಯಾಕ್ಸಿನೇಷನ್ ಮಾಡಲೇಬೇಕಾಗತ್ತೆ, ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್. ಅದರ ಜೊತೆಗೆ ಈಗ ಕೆಲವೊಂದು ವ್ಯಕ್ತಿಗಳು ನಾಯಿ ಸಾಕಣೆ ಮಾಡೋದು, ನಾಯಿಗಳ ಜೊತೆ ಓಡಾಟ ಜಾಸ್ತಿ, ಅವರ ಬಗ್ಗೆ ಪೆಟ್ ಅಂಗಡಿಗಳನ್ನೆಲ್ಲ ಇಟ್ಕೊಂಡು ಇದನ್ನು ನೋಡ್ಕೊಳ್ತಾರೆ. ಅಂಥವರಿಗೆ ಅವರು ಹೆಚ್ಚಾಗಿ ನಾಯಿಗಳ ಜೊತೆನೇ ಇರ್ತಾರೆ. ಅಂಥವರಿಗೆ ನಾವು 3 ವ್ಯಾಕ್ಸಿನೇಷನ್ ಕೊಡ್ತೇವೆ. ಅಂದರೆ ಅವರಿಗೆ ನಾಯಿ ಕಡಿತ ಆಗುವ ಸಾಧ್ಯತೆಗಳು ಜಾಸ್ತಿ. ಅವರಿಗೆ ನಾವು 3 ಲಸಿಕೆಗಳನ್ನು ಪ್ರಿವೆಂಟ್ ಆಗಲಿಕ್ಕೆ ಬಾರದೇ ರೀತಿಯಲ್ಲಿ 3 ಇಂಜೆಕ್ಷನ್ ಕೊಡ್ತೇವೆ. 1 ಇಂಜೆಕ್ಷನ್ ಕೊಟ್ಟು 7 ದಿವಸ ಕಳೆದು ಮತ್ತೆ ಇನ್ನೊಂದು ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್, ಮತ್ತೊಂದು 21ನೇ ದಿನಕ್ಕೆ 3 ವ್ಯಾಕ್ಸಿನೇಷನ್ ಕೊಟ್ಟು ಅವರಿಗೆ ಒಂದು ವೇಳೆ ನಾಯಿ ಕಚ್ಚಿದರೂ ಸಹ ಈ ರೋಗ ಬಾರದ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಕೊಡುವಂಥದ್ದು. ಇನ್ನೊಂದು, ವ್ಯಾಕ್ಸಿನೇಷನ್ ಮೊದಲು ಆಗದಂಥವರಿಗೆ, ಸಾಮಾನ್ಯ ಜನರಿಗೆ, ನೀವೆಲ್ಲ ನಮಗೆ ನಾಯಿ ಕಚ್ಚಿದರೆ, ನಮಗೆ ಮೊದಲು ವ್ಯಾಕ್ಸಿನೇಷನ್ ಆಗಿಲ್ಲ, ಲಸಿಕೆ ಹಾಕಿಲ್ಲ, ಅಂಥವರಿಗೆ ನಾವು 4 ಇಂಜೆಕ್ಷನ್ ಕೊಡಬೇಕಾಗತ್ತೆ. ಮೊದಲೆಲ್ಲ ನಾವು ಏನು ಹೇಳಿದ್ವಿ, 21 ಇಂಜೆಕ್ಷನ್ ಕೊಡಬೇಕು, 14 ಇಂಜೆಕ್ಷನ್ ಹೊಕ್ಕಳ ಸುತ್ತ ಅಂಥೇಳಿ. ಈ 4 ಇಂಜೆಕ್ಷನ್ ಹೇಗಿರ್ತದೆ ಅಂತೇಳಿದರೆ, ನಮಗೆ ಮೊದಲು ಲಸಿಕೆ ಹಾಕದೇ ಇದ್ದರೆ ನಾಯಿ ಕಚ್ಚಿದ ಕೂಡಲೇ ಒಂದು ಇಮಿಡಿಯೇಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಅಂತ ಒಂದು ಕೊಡ್ತಾರೆ. ಮತ್ತು ಅದಾಗಿ 3ನೇ ದಿವಸಕ್ಕೆ ಕೊಡ್ತಾರೆ, ಅದಾಗಿ 7ನೇ ದಿವಸಕ್ಕೆ ಕೊಡ್ತಾರೆ, ಅದಾಗಿ 14ನೇ ದಿವಸಕ್ಕೆ. ಈ ರೀತಿ 4 ಇಂಜೆಕ್ಷನ್ ಕೊಟ್ಟರೆ ಯಾವುದೇ ರೇಬಿಸ್ ಬರುವ ಸಾಧ್ಯತೆಗಳು ಇಲ್ಲ. ಮೊದಲು ಲಸಿಕೆ ಹಾಕಿಸಿಕೊಂಡಿದ್ದಲ್ಲಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡಿ ಇರುತ್ತೆ, ಆವಾಗ ನಮಗೆ ಈ ರೀತಿ ಇಂಜೆಕ್ಷನ್ ಬೇಕಾಗಿಲ್ಲ. ಹಾಕಿಸಿಕೊಂಡಿದ್ದಲ್ಲಿದ್ದರೆ ನಾವು ಇದರ ಜೊತೆಗೆ ರೆಡಿ ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಬರುತ್ತೆ, ಆ್ಯಂಟಿಬಾಡಿಗಳು ಅಂತ ಬರುತ್ತೆ. ಯಾವುದೇ ರೋಗ ಬರದ ರೀತಿಯಲ್ಲಿ ಈ 4 ಇಂಜೆಕ್ಷನ್ ಜೊತೆಗೆ ಆ್ಯಂಟಿಬಾಡಿಗಳನ್ನು ಸಹ ಕೊಡ್ತೇವೆ. ಹೀಗೆ ಒಟ್ಟು 5 ಇಂಜೆಕ್ಷನ್ಗಳನ್ನು ನಾವು ಕೊಟ್ಟರೆ ರೇಬಿಸ್ ರೋಗ ಬರುವ ಸಾಧ್ಯತೆಗಳು 0.00001% ಬರುವ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಅದಕ್ಕೆ ನಾನು ಹೇಳೋದು, ಇದು ಟೋಟಲಿ ಪ್ರಿವೆಂಟಬಲ್ ಡಿಸೀಸ್. ಅಂದರೆ
ತಡೆಗಟ್ಟಬಹುದಾದಂತಹ ರೋಗ, ಚಿಕಿತ್ಸೆ ಇಲ್ಲದ ತಡೆಗಟ್ಟಬಹುದಾದ ರೋಗ. ನಾನು ಹೇಳಲಿಕ್ಕೆ ಇಷ್ಟೇ ಹೇಳೋದು, ನಿಮಗೆ ಒಂದು ವೇಳೆ ಮೊದಲು ಲಸಿಕೆ ಹಾಕಿಸಿಕೊಂಡಿಲ್ಲ, ನಾಯಿ ಕಚ್ಚಿದರೆ ನೀವು ತೆಗೆದುಕೊಳ್ಳಬೇಕಾದ್ದು ಕೇವಲ 5 ಇಂಜೆಕ್ಷನ್. ತಕ್ಷಣವೇ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ, ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಇದು ಸಿಗ್ತದೆ, ಇಲ್ಲದೇ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಸಿಗ್ತದೆ, ಇಂಜೆಕ್ಷನ್ ಹಾಕಿಸಿ. ಈ ಮೊದಲು ನೀವು ವ್ಯಾಕ್ಸಿನೇಷನ್ ಮಾಡಿಸಿಕೊಂಡಿದ್ದರೆ, ನಾಯಿ ಕಚ್ಚಿದರೆ ರೇಬಿಸ್ ಬರಬಾರ್ದು ಅಂತ ವ್ಯಾಕ್ಸಿನೇಷನ್ ಹಾಕಿದರೆ ಕೇವಲ ನಿಮಗೆ 2 ಇಂಜೆಕ್ಷನ್ ಮಾತ್ರ ಸಾಕು. ಒಂದು ಇಮ್ಮಿಡಿಯೇಟ್ ನಾಯಿ ಕಚ್ಚಿದ ಕೂಡಲೇ ಮತ್ತು 3rd ಡೇ ಇನ್ನೊಂದು ಇಂಜೆಕ್ಷನ್ ಹಾಕಿಸಿದರೆ ಸಾಕು. ಇಂಥವರಿಗೆ ರೆಡಿಮೇಡ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳುವ ಆ್ಯಂಟಿಬಾಡಿಯ ಅವಶ್ಯಕತೆ ಸಹ ಇರುವುದಿಲ್ಲ. ಸೊ ನಿಮಗೆ ಮೊದಲು ವ್ಯಾಕ್ಸಿನೇಷನ್ ಆಗಿದ್ದರೆ ಕೇವಲ 2 ಇಂಜೆಕ್ಷನ್, ನಿಮಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂತೇಳಿ ಆದರೆ ನೀವು 5 ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಿಂದಿನಂತೆ 21 ಇಂಜೆಕ್ಷನ್ ವ್ಯವಹಾರ ಇಲ್ಲ. ಬಹಳ ಸುಲಭವಾಗಿ ಎಲ್ಲೆಲ್ಲೂ ಸಿಗುವಂತಹ ಈ ಒಂದು ಔಷಧವನ್ನು ಬಳಸಿದರೆ ಖಂಡಿತವಾಗಿ ಸಹ ರೇಬಿಸ್ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಇದು ಮಾಡಿಲ್ಲ ಅಂದರೆ ಒಮ್ಮೆ ರೋಗದ ಲಕ್ಷಣಗಳು ಕಾಣಿಸಿಕೊಂಡ ಮೇಲೆ ಮತ್ತೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ, ರೋಗಕ್ಕೆ ಚಿಕಿತ್ಸೆ ಇಲ್ಲವೇ ಇಲ್ಲ. ಈ ನಿಟ್ಟಿನಲ್ಲಿ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ನಾಯಿ ಕಚ್ಚಿದರೆ ನಿಗ್ಲೆಕ್ಟ್ ಮಾಡಬೇಡಿ, ಅಲಕ್ಷ್ಯ ಮಾಡಬೇಡಿ, ತಕ್ಷಣವೇ ವೈದ್ಯರ ಬಳಿ ಹೋಗಿ ಲಸಿಕೆ ಹಾಕಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವೀಕ್ಷಕ ಬಾಂಧವರೇ, ವಿಶ್ವ ರೇಬಿಸ್ ಜಾಗೃತಿ ದಿನ. ಈ ಜಾಗೃತಿ ದಿನದಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಜಾಗೃತಿ ದಿನದ ಸಂದೇಶ ನೋಡಿ, ನಮಗೆ ನಾಯಿ ಅನ್ನೋದು ಅತ್ಯಂತ ನಂಬಿಕಸ್ಥ ಪ್ರಾಣಿ ಮನುಷ್ಯರಿಗೆ. ನಾವು ನಾಯಿ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಮ್ಮ ಭಾರತ ದೇಶದಲ್ಲಿ ಪ್ರತಿ ಸೆಕೆಂಡ್ ಹೌಸ್ ಮನೆಯಲ್ಲಿ ಸಹ ನಾಯಿಗಳಿದೆ. ಸಾಕು ನಾಯಿಗಳನ್ನು ನಾವು ಸಾಕ್ತೇವೆ, ನಮ್ಮ ಜೊತೆ ಬದುಕ್ತೇವೆ, ಅವರ ಮೇಲೆ ವಿಶೇಷವಾದ ಪ್ರೀತಿ ಅಭಿಮಾನವನ್ನು ತೋರಿಸ್ತೇವೆ. ಆದರೆ ಹುಚ್ಚು ಅಭಿಮಾನ ನಮಗೆ ಬೇಡ. ಆ ರೀತಿ ಮಾಡಿದರೆ ನಮಗೆ ಮುಂದೆ ನಮ್ಮ ಜೀವಕ್ಕೆ ಕುಂದು ಬರುವ ಸಾಧ್ಯತೆ ಇದೆ. ಸೊ ನಿಮ್ಮ ಮನೆಯಲ್ಲಿ ನೀವು ನಾಯಿಗಳನ್ನು ಸಾಕ್ತಾ ಇದ್ದರೆ ವರ್ಷಕ್ಕೊಮ್ಮೆ ಅವರಿಗೆ ವ್ಯಾಕ್ಸಿನೇಷನ್ ಮಾಡಿಸಿ. ಅದರ ಜೊತೆಗೆ ನೀವು ಸಹ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಬೇಕಾಗತ್ತೆ. ಮತ್ತು ಮಕ್ಕಳನ್ನು ನಾಯಿಗಳ ಜೊತೆ ಒಬ್ಬರೇ ಇರುವಾಗ ಬಿಡಬೇಡಿ. ಅವರನ್ನು ಒಂದು ವೇಳೆ ನೀವು ಬಿಡೋದಿದ್ದರೆ ಮಕ್ಕಳಿಗೆ ಸಹ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ಒಂದು ವೇಳೆ ನಾಯಿ ಕಚ್ಚಿದರೆ ಮತ್ತೆ ಬಹಳಷ್ಟು ತೊಂದರೆಗಳಾಗುವ ಸಾಧ್ಯತೆ ಇದೆ. ಒಂದು ವೇಳೆ ನಾಯಿ ಕಚ್ಚಿದರೂ ಸಹ ಈಗ ನಾನು ಹೇಳಿದೆಲ್ಲ 5 ಇಂಜೆಕ್ಷನ್ ಹಾಕಿಸಿಕೊಂಡ್ರೆ ಈ ರೀತಿಯ ಒಂದು ತೊಂದರೆಗಳಾಗುವ ಸಾಧ್ಯತೆಗಳು ಜಾಸ್ತಿ. ನಮ್ಮಲ್ಲಿ ಭಾರತ ದೇಶದಲ್ಲಿ ವರ್ಷಕ್ಕೆ 10 ಲಕ್ಷ ಜನ ನಾಯಿ ಕಡಿತಕ್ಕೊಳಗಾಗ್ತಾರೆ. ಅದರಲ್ಲಿ 60% ಸಾಕು ನಾಯಿಗಳಿಂದೇ ಆಗುವಂಥದ್ದು. ಇನ್ನು ಸ್ಟ್ರೇ ಡಾಗುಗಳ ಬಗ್ಗೆ ಬರೋದಾದರೆ, ನಮ್ಮಲ್ಲಿ ಬೀದಿ ನಾಯಿಗಳ ಕಾಟ ಬಹಳಷ್ಟು ಇದೆ. ಸರ್ಕಾರ ಮುನ್ಸಿಪಾಲಿಟಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಹೆಚ್ಚಾದ ಇದು ಸ್ಟ್ರೇ ಡಾಗುಗಳನ್ನು ಎಲಿಮಿನೇಟ್ ಮಾಡಬೇಕು ಮತ್ತು ಕಂಪಲ್ಸರಿಯಾಗಿ ಅವರಿಗೆ ವ್ಯಾಕ್ಸಿನೇಷನ್ ಮಾಡಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ. ಅದನ್ನು ನಾವು ಜನರು ಸರ್ಕಾರದ ಮೇಲೆ ಒತ್ತಡ ತಂದು ಈ ರೀತಿ ಸ್ಟ್ರೇ ಡಾಗುಗಳಿಗೂ ಸಹ ವ್ಯಾಕ್ಸಿನೇಷನ್ ಮಾಡಿಸಿದರೆ ಬಹುಶಃ ಈ ರೇಬಿಸ್ ಅನ್ನುವ ರೋಗವನ್ನು ನಾವು ಮನುಕುಲದಿಂದಲೇ ಕಿತ್ತು ಹೋಗಲಿಕ್ಕೆ ಸಾಧ್ಯ. ನಾಯಿ ಕಚ್ಚುವುದನ್ನು ನಿರ್ಲಕ್ಷ್ಯ ಮಾಡಬೇಡಿ, ತಕ್ಷಣವೇ ವೈದ್ಯರ ಬಳಿ ಹೋಗಿ ರೋಗವನ್ನು ತಡೆಗಟ್ಟಿ ಅಂತ ಹೇಳಲಿಕ್ಕೆ ಈ ರೇಬಿಸ್ ಅವೇರ್ನೆಸ್ ದಿನದ ಮುಖಾಂತರ ಜನರಿಗೆ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಮನುಕುಲಕ್ಕೆ ಮಾರಕ ರೋಗ ಎಂದು ಪರಿಗಣಿಸಲ್ಪಟ್ಟಿದ್ದಂತಹ ರೇಬಿಸ್ ಕಾಯಿಲೆ ಒಂದೊಮ್ಮೆಗೆ ಹುಚ್ಚು ನಾಯಿ ಕಡಿದ ಮನುಷ್ಯನನ್ನು ಒಂದು ಕಾಲದಲ್ಲಿ ಹೇಗೆ ನಾಯಿಯನ್ನು ಕೊಲ್ಲಲಾಗ್ತಾ ಇತ್ತು ಅದೇ ರೀತಿಯಲ್ಲಿ ಕೊಲ್ಲುವಂತಹ ಪರಿಪಾಠ ಇತ್ತು. ಅದರಿಂದ ಲೂಯಿ ಪ್ಯಾಶ್ಚರ್ ಎನ್ನುವಂತಹ ವಿಜ್ಞಾನಿ ರೇಬಿಸ್ ರೋಗಕ್ಕೆ ಒಂದು ಲಸಿಕೆಯನ್ನು ಕಂಡುಹಿಡಿದು ಆ ಮೂಲಕವಾಗಿ ಮನುಕುಲಕ್ಕೆ ದೊಡ್ಡದಾದಂತಹ ಒಂದು ಕೊಡುಗೆಯನ್ನು ನೀಡಿದಂತಹ ಅವರು ಮರಣ ಹೊಂದಿದಂತಹ ದಿನ ಇವತ್ತು ವಿಶ್ವ ರೇಬಿಸ್ ಜಾಗೃತಿ ದಿನವಾಗಿ ಆಚರಿಸಲ್ಪಡ್ತಾ ಇದೆ. ಈ ದಿನದಂದು ನಮಗೆಲ್ಲರಿಗೂ ನಾಯಿಯ ಮೇಲೆ ಪ್ರೀತಿ ಇದೆ. ನಾವೆಲ್ಲರೂ ಹೆಚ್ಚಿನವರು ಮನೆಯಲ್ಲಿ ನಾಯಿಯನ್ನು ಸಾಕುವವರು. ಆದರೆ ಸಾಕುವ ನಾಯಿಯ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಜಾಗ್ರತೆ ನಮ್ಮ ಬದುಕಿನ ಮೇಲೂ ಇರಲಿ. ನಾಯಿಗೆ ವರ್ಷಕ್ಕೊಮ್ಮೆ ಲಸಿಕೆ ಹಾಕುವ ಪದ್ಧತಿಯನ್ನು ಬೆಳೆಸಿಕೊಳ್ಳಿ. ಅದೇ ರೀತಿಯಲ್ಲಿ ನಾಯಿಯಿಂದ ಏನಾದರೂ ತೊಂದರೆಗಳಾದರೆ ನಾವು ಕೂಡ ಲಸಿಕೆ ಹಾಕುವಂತಹ ಒಂದು ಪದ್ಧತಿಯಲ್ಲಿ ನಾವು ಮರೆಯದಿರೋಣ. ನಮ್ಮ ಈ ಒಂದು ಬದುಕನ್ನು ಸುಂದರವಾಗಿಸೋಣ ಅಂತ ಹೇಳಿಕೊಳ್ಳುತ್ತಾ ವಿಶ್ವ ರೇಬಿಸ್ ಜಾಗೃತಿ ದಿನ ಈ ಮಾಹಿತಿಯನ್ನು ನಮಗೆ ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು.